ನಾಟಿ ವೈದ್ಯ ಪಿಎಸ್ ಅಹಮದ್ ಸಾಲ್ಮರ ಅವರ ಸ್ಮರಣಾರ್ಥವಾಗಿ ಉಚಿತ ನಾಟಿ ವೈದ್ಯಕೀಯ ಶಿಬಿರ ಹಾಗೂ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮ ಸಾಲ್ಮರ ಆಯುರ್ವೇದ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಎಪಿಎಂಸಿ ಪುತ್ತೂರು ಇದರ ಸಹಯೋಗದಲ್ಲಿ ಸಂಶುದ್ದೀನ್ ಸಾಲ್ಮರ ಅವರ ನೇತೃತ್ವದಲ್ಲಿ ನಡೆಯಿತು. ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಕೂಡ ಪುತ್ತೂರು ಎಪಿಎಂಸಿ ರೈತ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದೂರ್ ಅವರು ನೆರವೇರಿಸಿ ಶುಭ ಕೋರಿದ್ರು. ವಿಶ್ವದಲ್ಲೇ ಒಂದು ಕೋವಿಡ್ನ ಮಹಾಮಾರಿಯ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಈ ಒಂದು ಸಾಲ್ಮರ ಆಯುರ್ವೇದಿಕ್ ಎಜುಕೇಷನ್ ಟ್ರಸ್ಟ್ನ ಒಂದು ಸಂಶುದ್ದೀನವರು ಈ ಒಂದು ಪ್ರತಿ ವರ್ಷ ಉಚಿತವಾಗಿ ಸುಮಾರು 7 ದಿವಸದ ಉಚಿತ ಔಷಧಿಯನ್ನು ಬಡ ಜನರಿಗೆ ಕೊಡುವ ಮುಖಾಂತರ ಒಂದು ಶ್ರೇಷ್ಠತೆಯನ್ನು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಕೂಡಿರುವುದಕ್ಕೆ ನಾನು ಅವರಿಗೆ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಶಾಸಕ ಸಂಜೀವ ಮಠಂದೂರು ಅವರು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ಅನುಷ್ ಎಎಲ್ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 6ನೇ ಮತ್ತು ತಾಲೂಕಿನಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಸುಧನ್ವಾ ಶ್ಯಾಮ್ ಎಸ್ ರವರನ್ನ ಸನ್ಮಾನಿಸಿದರು. ಅಲ್ಲದೆ ಇದೇ ಸಂದರ್ಭದಲ್ಲಿ ರಾಜರಾಮ್ ಅವರಿಗೆ ನೊಬೆಲ್ ಮ್ಯಾನ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ವೈದ್ಯ ಲೋಕದಲ್ಲಿ ವೈದ್ಯರ ಪಾತ್ರ ಪ್ರಮುಖವಾದುದು. ಕೇಂದ್ರ ಸರ್ಕಾರ ಆಯುಷ್ಮಾನ್ ಯೋಜನೆ ಜಾರಿಗೆ ತಂದು ಬಡವರಿಗೆ ನೆರವಾಗ್ತಾ ಇದೆ ಎಂದ ಅವರು, ಉಚಿತ ನಾಟಿ ವೈದ್ಯಕೀಯ ಶಿಬಿರ ಯಶಸ್ವಿಯಾಗಲಿ ಅಂತ ಹೇಳಿದರು. ಆರೋಗ್ಯ ದೃಷ್ಟಿಯಿಂದ ಯೋಗರು ಅವರಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್, ಕರ್ನಾಟಕ ಸರ್ಕಾರಕ್ಕೆ ಆರೋಗ್ಯ ಕರ್ನಾಟಕ ಎನ್ನುವಂಥ ಹೆಸರಲ್ಲಿ ಬಡವರಿಗೆ 5 ಲಕ್ಷದ ಉಚಿತ ಸೇವೆ, ಜನೌಷಧಿ ಕೇಂದ್ರಗಳ ಮುಖಾಂತರ ಕಡಿಮೆ ದರದಲ್ಲಿ ಆ ಒಂದು ಔಷಧಿಗಳನ್ನು ಕೊಡುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಗ್ರಹಿಸುವಂಥ ಕೆಲಸ, ಹೀಗೆ 10 ಕಾರ್ಯಕ್ರಮಗಳನ್ನು ಆ ಒಂದು ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಕೊಡ್ತಾ ಇದೆ. ರಾಮಕೃಷ್ಣ ಪ್ರೌಢಶಾಲಾ ಸಂಚಾಲಕರಾದ ಕಾವು ಹೇಮನಾ ಶೆಟ್ಟಿಯವರು ಸಾಲ್ಮರ ಹರ್ಬಲ್ಸ್ನ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಬಳಿಕ ಇದರಿಂದ ತನಗಾದ ಪ್ರಯೋಜನವನ್ನ ವಿವರಿಸಿದರು. ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿ ಮನೆಗೆ ತಂದು ಬೇರೆ ಈಗೀಗ ಮಾಡಿ ಕಡಿಮೆ ಆಗ್ತಿದೆ. ಅದು ಸಹ ಎಷ್ಟು ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಯಾರು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಒಂದು ಅಲೋಪತಿಕ್ ಯಾವ ವೈದ್ಯರಿಗೆ ಸಮಾನವಾಗುವಂತ 2 ನಾಟಿ ವೈದ್ಯರಾದ ಸಂಶುದ್ದೀನ್ ಸಾಲ್ಮರ ಅತಿಥಿಗಳನ್ನ ಬರಮಾಡಿಕೊಂಡರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಎಪಿಎಂಸಿ ಉಪಾಧ್ಯಕ್ಷ ಮಂಜುನಾಥ, ಪುತ್ತೂರು ಅನ್ಸಾರುದ್ದೀನ್ ಜಮಾಅತ್ ಕಮಿಟಿ ಅಧ್ಯಕ್ಷ ಎಲ್ಟಿ ಅಬ್ದುಲ್ ರಜಾಕ್ ಹಾಜಿ, ನ್ಯಾಯವಾದಿ ನೋಟರಿ ನೂರುದ್ದೀನ್ ಸಾಲ್ಮರ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬೂಡಿಯಾರ್ ರಾಧಾಕೃಷ್ಣ ರೈ, ಎಪಿಎಂಸಿ ನಿರ್ದೇಶಕ ವಿಎಚ್ಎ ಶಕೂರ್ ಹಾಜಿ, ಪುತ್ತೂರು ಅನ್ಸಾರುದ್ದೀನ್ ಜಮಾಅತ್ ಕಮಿಟಿಯ ಮಾಜಿ ಅಧ್ಯಕ್ಷ ಯು ಅಬ್ದುಲ್ಲಾ ಹಾಜಿ, ಸಾಲ್ಮರ ಅಬ್ಬು ಹಾಜಿ, ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸುಲೇಮಾನ್ ಹಾಜಿ, ಇಸಾಕ್ ಸಾಲ್ಮರ ಮೊದಲಾದವರು ಆಗಮಿಸಿದ್ರು. ಬಳಿಕ ನಾಟಿ ವೈದ್ಯ ಸಂಶುದ್ದೀನ್ ಸಾಲ್ಮರ ಅವರು ಉಚಿತ ಕಷಾಯವನ್ನ ಮತ್ತು ಮೂಲವ್ಯಾಧಿಗೆ ಸಂಬಂಧಪಟ್ಟ ಮದ್ದುಗಳನ್ನು ಸಾರ್ವಜನಿಕರಿಗೆ ವಿತರಿಸಿದ್ರು. ಅನೀಶ್, V4 News 24/7 ಪುತ್ತೂರು.